ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದ ಮತ್ತು ವಿವಿ ನಾಲದ ನೀರು ಗ್ರಾಮಸ್ಥರ ಮನೆಯೊಳಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಹಿರಿಯೂರು ತಾಲೂಕಿನ ಮಸ್ಕಲ್ ಗ್ರಾಮದ ಶ್ರೀದೇವಿ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಹಲವಾರು ಕುಟುಂಬಗಳು ವಾಸ ಮಾಡುತ್ತಿದ್ದು, ಆದರೆ ಅವರಿಗೆ ಸ್ವಂತ ನಿವೇಶನಗಳಿಲ್ಲ. ಮಸ್ಕಲ್ ಗ್ರಾಮದ ಕೆರೆಯು ದೇವಿ ಕಾಲೋನಿಯ ಪಕ್ಕದಲ್ಲಿ ಇದೆ. ಇಲ್ಲಿ ವಾಸವಿರುವ ಗ್ರಾಮಸ್ಥರ ಮನೆಯೊಳಗೆ ನೀರು ನುಗ್ಗಿದ್ದು, ಪರಿಣಾಮ ಗ್ರಾಮಸ್ಥರಿಗೆ ವಾಸ ಮಾಡಲು ಸಹ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣವೇ ಸಮಸ್ಯೆಯನ್ನು ಪರಿಶೀಲಿಸಿ ಮನೆ ನಿವೇಶನ ಮಂಜೂರು ಮಾಡಿಕೊಡಲು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶಿಸಿ ನಮಗೆ ವಾಸ ಮಾಡಲು ನಿವೇಶನ ಕಲ್ಪಿಸಿಕೊಡಬೇಕೆಂದು ಹಿರಿಯೂರು ತಾಲೂಕಿನ ಕಸಬಾ ಹೋಬಳಿಯ ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀದೇವಿ ಕಾಲೋನಿಯ ಗ್ರಾಮಸ್ಥರು ಹಿರಿಯೂರು ತಾಲೂಕಿನ ತಹಶೀಲ್ದಾರರಾದ ಪ್ರಶಾಂತ್ ಕೆ ಪಾಟೀಲ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಸ್ಕಲ್ ಗ್ರಾಮದ ವಕೀಲರಾದ ಮಸ್ಕಲ್ ರಾಜಪ್ಪ ಸೇರಿದಂತೆ ಗ್ರಾಮದ ಗ್ರಾಮಸ್ಥರಾದ ಕೆ ಚಂದ್ರಶೇಖರ್, ಶಾಂತಮ್ಮ, ಕಾವ್ಯ, ಶಿವಣ್ಣ, ಬಾಷಾ ಸಾಬ್ ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. 94ನೇ ವರ್ಷದಿಂದ ಇವೆಲ್ಲ ಹಕ್ಕುಗಳನ್ನು ಸರ್ಕಾರ ಪಂಚಾಯತ್ಗೆ ಕೊಟ್ಟಿದೆ. ನಾವೇನು ನಮಗೇನು ಸರ್ಕಾರ ಕೇಳಿದ್ರೆ ಕೊಡ್ತೀವಿ. ಆದರೂ ನೀವು ಬಂದಿದ್ದರೆ ತಾಲೂಕಿನ ನನ್ನ ಜವಾಬ್ದಾರಿ ಆಗೋದು ಮಾಡ್ತೀನಿ. ಈಗ 19ನೇ ಸರ್ವೆ ನಂಬರು 158 ಕೊಟ್ಟಾಗತ್ತಾ ಈಗ ಯಾವ್ದು ಅಪ್ಲಿಕೇಶನ್ ಹಾಕೊಂಡಿರ್ತಾರೆ 53, 54, 57, 30 ವರ್ಷ ಮಾಡ್ತಿರ್ತಾರೆ. ಅದು ಹಂಗೆ ಅವ್ರು ಕೋಟಿ ಹೋಗ್ತಾರೆ, ಸ್ಟೇಟ್ ಅಂತಾರೆ, ಬೇಡ. 158ರಲ್ಲಿ 5 ಎಕರೆ ಇದೆ. 3 ಎಕರೆ ಮಾಡೋಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆ. ಬಟ್ ಅಂಥ ದೊಡ್ಡ ಅಧಿಕಾರಿ ಆಶ್ವಾಸನೆ ಕೊಡೋದು ಅಧಿಕಾರಿ ಇಲ್ಲ. ನಾನು ಸರ್ವ ಪ್ರಯತ್ನ ಮಾಡ್ತೀನಿ. ಬಟ್ ಅಲ್ಲಿ ಒಳಗೆ ಇದ್ದವ್ರು ಹೇಳ್ತೀನಿ, ನಿಮಗೂ ಹೇಳ್ತೀನಿ, ನನ್ನ ಬಿಜಾಪುರ ಭಾಷೆ ನಮಗೆ ತಿಳಿಯುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಪಂಚಾಯಿತಿಯಿಂದ ನನಗೆ ಒಂದು ಪತ್ರ ಕೊಡಬೇಕು. ಹೀಗೆ 100 ಜನಕ್ಕೆ ಅಥವಾ 80 ಜನಕ್ಕೆ ಮನೆ ಇಲ್ಲ, ಅವರಿಗೆ ಭಾಳ ನಿರಾಶ್ರಿತರಾಗಿದ್ದರೆ ಅವ್ರಿಗೆ ಮನೆಯೇ ಇಲ್ಲ. ದಯವಿಟ್ಟು ಸರ್ಕಾರದಲ್ಲಿರುವಂಥ 188 ಸರ್ವೆ ನಂಬರ್ಲಿ 3 ಎಕರೆ ಕೊಟ್ಟು 88 ಮನೆ ಕೊಡುತ್ತೆ. 40 ಎಕರೆ ಕೊಡುತ್ತೆ. ಸ್ವಲ್ಪ ವ್ಯತ್ಯಾಸ ಮಾಡಿ ಪಾರ್ಕಿಂಗ್ ಮಾಡಲಿಕ್ಕೆ 80 ಮನೆ ಕೊಡುತ್ತೆ. ಅದು ಕೂಡ 1000 ಸ್ಕ್ವೇರ್ ಫೀಟ್ ಮನೆ. ಸರ್ಕಾರದ ದುಡ್ಡು ಬರುತ್ತೆ, ನೀವು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಹಾಕ್ಬಿಟ್ರೆ ಒಳ್ಳೆ ಮನೆ ಆಗುತ್ತೆ. 3 ಎಕರೆನ ಸೋಮವಾರ ಮಂಗಳವಾರ ನೀವು ಪಂಚಾಯತಿಯವರು ಮಾತಾಡ್ಕೊಂಡು ಮಾತಾಡ್ತಾರೆ. 150 ಎಕರೆ ಸರ್ವೆ ನಂಬರ್ನಲ್ಲಿ 5 ಎಕರೆ ಜಮೀನಿದೆ. ಸರ್ವೆ ನಂಬರ್ 19ರಲ್ಲಿ ಕೂಡ 33 ಎಕರೆ ಇದೆ. ಯಾವ ಕೊಟ್ಟು ಪರವಾಗಿಲ್ಲ. ನನಗೆ 3 ಎಕರೆಗೆ ನಿಮ್ಮ ಪಂಚಾಯಿತಿಯಿಂದ ನಿಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ವಿಡಿಯೋ ಸೈನ್ ಮಾಡಿ ಪತ್ರ ಕೊಡಬೇಕು. ನಮ್ಮ ಊರಿನಲ್ಲಿ ಎಷ್ಟು ಕೆಲಸಕ್ಕೆ ಇದ್ದಾರೆ, ಇವ್ರಿಗೆ ಆಲ್ರೆಡಿ ಮನೆ ಇದೆ, ಮನೆ ಇಲ್ಲ. ನನಗೆ ಆಲ್ರೆಡಿ ಒಂದು ದೊಡ್ಡ ಮನೆ ಇದೆ, ಒಂದು ಮನೆ ಕೇಳಿದ್ರೆ ಇಲ್ಲ. ಮತ್ತೆ ಅಲ್ಲಿ ಶಿವಕುಮಾರು, ಆನಂದ್ ಕುಮಾರ್ ಬಂದು ತೋರಿಸಿದ್ರು, ನಿಮ್ಗೆ ಅಲ್ಲಿ ದೊಡ್ಡ ಡಬಲ್ ಮನೆ ಅಂತ ಕೇಳಿ ತಪ್ಪಲ್ವಾ? ತಪ್ಪಾಗ ಸರ್. ಅದಕ್ಕೆ ಯಾರಿಗೂ ನಿಜವಾದ ಗುಡಿಸು ಮನೆ ಇದೆ, ಕಲ್ಲಿದ ಮನೆ ಇದೆ, ಅಡಿಗೆ ಮನೆ ಇದೆ, ಅವರನ್ನು ಒಳ್ಳೆ ಮನೆ ಮಾಡಿ ಸಿಲಿಂಡರ್ ಅವ್ರ ಮನೆ ಅಂತ ಯಾರಿಗೆ ಮನೆ ಇಲ್ಲ ಪಟ್ಟಿ ಮಾಡಿ, ಪಟ್ಟಿ ಆಮೇಲೆ ಮಾಡಿ. ಮತ್ತೆ ಇವತ್ತು ಜಗಳ ಆಗುತ್ತೆ ನಂದೊಂದು ತಿಳ್ಕೊಂಡು. ಈಗ ನೀವೆಲ್ಲರೂ ಕೂಡಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಒಳಗಡೆ ಒಂದು ಮಸ್ಕಲ್ ಅಥವಾ ಮಸ್ಕಲ್ ಮಟ್ಟಿಯಿಂದ ದೇವಿ ಕಾಲೋನಿ ಪರವಾಗಿ 5 ಎಕರೆ 150 ಎಕರೆಗೆ ಒಂದು ನನಗೆ ಪತ್ರ ಕಳಿಸಿ. ನಾನು ಅದನ್ನ 40 ದಿನದಲ್ಲಿ ಜಿಲ್ಲಾಧಿಕಾರಿಯಿಂದ ಅನುಮೋದನೆ ತಂದು ಪಂಚಾಯತಿ ಕೊಡ್ತೀನಿ. 88 ಮನೆ ಕೊಟ್ಟು ಪಂಚಾಯತಿ ಕೆಲಸ. ಅವಾಗ ಅದನ್ನು ನೋಡಿಕೊಂಡು ಸೀನಿಯಾರಿಟಿ ನೋಡಿಕೊಂಡು ಅಥವಾ ನೀವು ಯಾರು ದೊಡ್ಡವರು ಯಾರು ಚಿಕ್ಕವರು ಇದ್ದಾರೆ ಮೊದಲು ಯಾರು ಕೊಟ್ಟಿದ್ದೀರಿ, ಆಮೇಲೆ ಕೊಟ್ಟಿರಿ. ಒಂದು ಮನೆಗೆ 8 ಮಕ್ಕಳು ಇರ್ತಾರೆ. ಒಂದು ಮನೆಗೆ ಶಾಸಕರು ನನಗೆ ಫೋನ್ ಮಾಡಿದ್ರು. ಮೊನ್ನೆ ಮಾನ್ಯ ರಾಜಕೀಯ ಮಂತ್ರಿಗಳು ಮತ್ತು ನಮ್ಮ ಸಾಹೇಬರಾದ ನಾನು ಕೇಳೋ ಮಾಡಿ ಅವರು ಯಾರು ಹೇಳಿ ನನಗೆ ಗೊತ್ತಾಗ್ಬೇಕಲ್ಲ. ಅಲ್ಲಿ ಬಂದಾಗ ಗೊತ್ತಾಗ ಅವರು ಯಾರು. ಅವರು ಒಂದು ಯಾರಿದ್ದಾರೆ ವಾಸ ಅಲ್ಲಿ? ಹೆಚ್ಚುವರಿ ಜಾಗ ಕೊಡುವುದು ವಿಷಯ ಕೇವಲ ತಹಸೀಲ್ದಾರ್. ಮನೆಗೆ ಹಕ್ಕು ಪತ್ರ ಕೊಡೋದು ಗುರುತಿಸೋದು ಪಂಚಾಯತ್ ಇದೆ. 3 ಪಂಚಾಯತ್ ಇದೆ. ಅದಕ್ಕೆ ಅಧ್ಯಕ್ಷ ಇದ್ದಾರೆ, ಉಪಾಧ್ಯಕ್ಷ ಇದ್ದಾರೆ, 15 ಮೆಂಬರ್ ಇದ್ದಾರೆ, PDO ಇದ್ದಾರೆ, EO ಇದ್ದಾರೆ.
94 ವರ್ಷದಿಂದ ಇವೆಲ್ಲ चिट्ठी आई है तो 10 दिन के अंदर करके दूंगा। संग्राम पड़ेगा सारे भाषा ಸರ್ ಎಲ್ಲರ ಮುಂದೆ ನಾನು ನಿಮ್ಮಲ್ಲಿ ಒಂದು ಮನವಿ, 19 ಸರ್ವೆ ಮೊದಲು ಸರ್ವೆ ಬನ್ನಿ ಸರ್, ಬನ್ನಿ ಬಾಮ ನಮ್ಮನ್ನ ನೀವು ನೋಡಿದಾಗ ಯಾರು ನೋಡ್ತಿಲ್ಲ ಸರ್. ಹೆಚ್ಚು ಅಂದ್ರೆ ಮಾರು ಬಂದರು ಲೋಕಲ್ ಆಗಿದ್ದೀವಿ ನಾವು.